ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ಗಂಟೆ ಆಯಿತು 3 ಗಂಟೆ. ನಾವು ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ, ಇವತ್ತು ಸಂಡೇ ರಜೆ ಆದ ಕಾರಣ ನನ್ನ ಕಝನ್ ಸ್ವಾತಿ ಕುವೈಟ್ನಿಂದ ನಮ್ಮನ್ನು ಸಿಗಲಿಕ್ಕೆ ಅಂತ ಬಂದಿದ್ದಾಳೆ. ಅವಳು ಶಾರ್ಟ್ ಟ್ರಿಪ್ಪಿಗೆ ಅಂತ ಬಂದಿರೋದು. ಅರ್ಧ ದಿವಸಕ್ಕೆ ದುಬೈಗೆ ಬಂದಾಳೆ. ಆ್ಯಕ್ಚುಲಿ ಅವ್ರದ್ದು ಅಬುದಾಬಿಯಲ್ಲಿ ಏನೋ ಕೆಲಸ ಇದೆ ಅಂತ ಬಂದದ್ದು. ಮತ್ತು ಸಹ ನಮ್ಮನ್ನು ಸಿಗ್ಲಿಕ್ಕೋಸ್ಕರ ದುಬೈ ತನಕ ಬರ್ತಿದ್ದಾರೆ. ಇಲ್ಲಿ ನೋಡಿ, ರೋಡಲ್ಲೆಲ್ಲ ಓಣಮ್ ಆದ ಕಾರಣ ಎಲ್ಲರೂ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಇದ್ದಾರೆ. ಇಲ್ಲಿ ನೋಡಿ, ಯಾರಿದು? ನಮ್ಮ ಪುಟಾಣಿ ಕಂದಮ್ಮ ಐರಮ್ಮ ಸಹ ಬಂದಿದೆ. ಇವರು ಫಿಶರ್ ಮ್ಯಾನ್ಸ್ ಹಬ್ಬಲ್ಲಿ ರೂಮ್ ಮಾಡಿದ್ರು, ಹಾಗಾಗಿ ಅವ್ರನ್ನ ಸಿಗ್ಲಿಕ್ಕೆ ಅಂತ ಸಣ್ಣ ಸತ್ತೆ ಇವಳದು ನಿಮಗೆ ನೋಡಿರ್ಬೋದು. ನನ್ನ ಮುಂಚಿನ ಲಾಗಲ್ಲಿ ಸಹ ಇವಳು ನನ್ನ ಕಝನ್ ಸ್ವಾತಿ ಕುವೈಟ್ನಲ್ಲಿ ಇರೋದು. ಇದು ಅವಳ ಸ್ವಂತ ತಮ್ಮ ಸೌಜನ್. ಇವನಿರೋದು ಫುಜೇರಾದಲ್ಲಿ. ಇವನು ಸಹ ನನ್ನ ಲಾಗಲ್ನಲ್ಲಿ ನೋಡಿರ್ಬೋದು. ಅದು ನಮ್ಮ ಪುಟ್ಟ ಕಂದ ಐರಮ್ಮ. ಇವಳು ನೋಡಿ ವಾಪಸ್ ಬಂದಿದ್ದಾಳೆ ನಮ್ಮ ಊರಿಗೆ. ಅವಳ ಹಾಗೆ ಬ್ಯಾಂಗ್ಳೂರಿಂದ ಮಂಗಳೂರಿಗೆ ಬಂದಾಗೆ ಗಡಿಗಡಿ. ನೀವು ನನ್ನ ಮುಂಚಿನ ಲಾಗಲ್ಲಿ ಈ ಅಣ್ಣನ ಸಹ ನೋಡಿರ್ಬೋದು. ಸ್ವಾತಿಯ ಹಸ್ಬೆಂಡ್ ರಕ್ಷಕ್ ಅಣ್ಣ. ಹಾಗೂ ನನ್ನ ತಂಗಿ ಮೈಥಿಲಿನ್ ಸಹ ನೀವು ನೋಡಿರ್ಬೋದು ಮುಂಚಿನ ಲಾಗಲ್ಲಿ ಸಹ. ಇವಳು ಸೌಜನ್ ವೈಫ್ ಮೈಥಿಲಿ, ನನ್ನ ತಂಗಿ. ಇದು ನನ್ನ ಪುಟ್ಟ ಅಳಿಯ ನಿಹಾರ್, ನನ್ನ ಪುಟ್ಟ ಕಂದಮ್ಮ ಐರಾ ಮತ್ತು ಜಿಯಾ, ನೈತಿಕ್, ಪ್ರಶಾಂತ್. ನಾವೇ ಇಷ್ಟು ಜನ 3 ಫ್ಯಾಮಿಲಿ ಇವಳನ್ನು ಸಿಗ್ಲಿಕ್ಕೆ ಅಂತ ಬಂದು. ಹೀಗೆ ಕಝನ್ಸ್ ಎಲ್ಲ ಮೀಟ್ ಆದ ನಂತರ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ರೀಕ್ಯಾಪ್ ಮಾಡೋದು ಸಹಜ. ಹಾಗೆ ಇವರು ಸಹ ನಾವಿದ್ದದ್ದು ಅರಸೀಕೆರೆಯಲ್ಲಿ. ನಮ್ಮ ಚೈಲ್ಡ್ಹುಡ್ ಬಗ್ಗೆ ಇವರು ಪ್ರಶಾಂತ್ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಇವರು ಹೇಳೋದು ಎಲ್ಲ ಸಹ ಸತ್ಯ ಅಲ್ಲ. ಅಕ್ಕ ತಮ್ಮ ಸ್ವಲ್ಪ ಸ್ವಲ್ಪ ಸುಳ್ಳು ಸಹ ಹೇಳ್ತಾ ಇದ್ದಾರೆ. ಬಿಗ್ಗೆಣೆ ಪಾನಿಪುರಿ ತಿಂದಿನ ಪ್ರವಾಸಮ್ಮ ಪಾನಿಪುರಿ ತುಂಬ ಪೂರ ತಿಂದಿನಂತೆ. ಫ್ಯಾಮಿಲಿ ಸ್ಟ್ರಾಂಗ್ ಇರಬೇಕು ಅಂದರೆ ಅವಾಗವಾಗ ಸಿಗ್ತಾ ಇರಬೇಕು. ಆವಾಗಲೇ ನಮ್ಮ ಬಾಂಡಿಂಗ್ ಎಲ್ಲ ಕಝನ್ಸ್ನವ್ರದ್ದು ಸ್ಟ್ರಾಂಗ್ ಇರ್ತದೆ. ಆ್ಯಕ್ಚುಲಿ ನಾವು ಸ್ಟ್ರಾಂಗೇ ಇದ್ದೀವಿ. ಹೊರ ದೇಶದಲ್ಲಿದ್ದ ಕಾರಣ ಸಿಗುವುದೆಲ್ಲ ಕಮ್ಮಿ. ಆದರೆ ಸಹ ನಾವು ಸಿಕ್ಕಿದ ಚಾನ್ಸನ್ನು ಯಾವತ್ತೂ ಸಹ ಮಿಸ್ ಆಗೋದಿಲ್ಲ. ಹಾಗಾಗಿ ನಮ್ಮ ಮಕ್ಕಳಿಗೆ ಸಹ ತುಂಬ ಅಟ್ಯಾಚ್ಮೆಂಟ್ ಅವರ ಕಝನ್ಸ್ ಎಲ್ಲ. ನಾವು ಯಾವಾಗ ನಮ್ಮ ಕಝನ್ಸನ್ನು ಸಿಗ್ತೇವೆ ಅವಾಗವಾಗ ಮಕ್ಕಳಿಗೆ ಸಹ ಫ್ಯಾಮಿಲಿ ಮೇಲೆ ಅಟ್ಯಾಚ್ಮೆಂಟ್ ಬೆಳೀತದೆ. ಫ್ಯಾಮಿಲಿ ವ್ಯಾಲ್ಯೂ ಗೊತ್ತಾಗ್ತದೆ. ಮತ್ತು ಯಾರು ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ನೋಡಿ ಸಹ ನಮ್ಮ ಪುಟ್ಟ ಕಂದ ಮತ್ತು ಅವಳ ಅಣ್ಣ ನೈತಿಕ್ ಏನೋ ಅವರವರ ಲೋಕದಲ್ಲಿದ್ದಾರೆ. ಇನ್ನೊಂದು ಕಡೆ ನಿಹಾರ್ ಅಣ್ಣ ಮತ್ತು ಜಿಯಾ ಇನ್ನೊಂದು ಲೋಕದಲ್ಲಿದ್ದಾರೆ. ದೊಡ್ಡವ್ರದ್ದು ಒಂದು ಲೋಕ ಆದರೆ ಚಿಕ್ಕವ್ರದ್ದು ಇನ್ನೊಂದು ಲೋಕ. ಅವರದ್ದೇ ಫನ್ ಬೇರೆ, ಅವರದ್ದೇ ಮಸ್ತಿ ಎಲ್ಲ ನಡೀತಾ ಇದೆ. ಒಂದು ಸೈಡಲ್ಲಿ ನಮ್ದೆಲ್ಲ ಆರ್ಗ್ಯುಮೆಂಟ್ಸ್ ಮತ್ತು ಚೈಲ್ಡ್ಹುಡ್ ಮೆಮೊರೀಸ್ ಕೇಳೋದೆಲ್ಲ ಮಾತಾಡ್ಕೊಳ್ತಾ ಇದ್ದೇವೆ. ಇಲ್ಲಿ ಜಾಸ್ತಿ ತುಳುವೇ ಮಿಕ್ಸ್ ಆಗಿದೆ. ಅಂದರೆ ತುಳುವೇ ಕೇಳಬಹುದು. ಯಾಕಂದರೆ ನಮ್ಮದು ಮದರ್ ಟಂಗ್ ತುಳು ಆದ ಕಾರಣ ತುಳು.
ಇಲ್ಲಿ ನೋಡಿ ದೊಡ್ಡ ಮಕ್ಕಳು ಹೇಗೆ ಮಾಡ್ತಾರೆ ಹಾಗೆ ನಮ್ಮ ಐರಾ ಮಾಸ್ಟರ್ ಕಲಿತು ಮಾಡ್ತಿದೆ. ಅಂದರೆ ಈ ಏಜಲ್ಲಿ ಮಕ್ಕಳಿಗೆ ಅಬ್ಸರ್ವೇಷನ್ ಜಾಸ್ತಿ, ಕ್ಯೂರಿಯಾಸಿಟಿ ಜಾಸ್ತಿ. ಹಾಗಾಗಿ ದೊಡ್ಡ ಮಕ್ಕಳು ಮಾಡ್ತಾರೆ ಹಾಗೆ ಚಿಕ್ಕ ಮಕ್ಕಳು ಸಹ ಮಾಡ್ತಾರೆ. ನಿಮ್ಗಿಂತ ನಾನು ಸಹ ಕಮ್ಮಿ ಮಾಡಿ ತೋರಿಸ್ತಾ ಇದ್ದೆ. ಸರ್ಕಸ್ ನಮ್ಮ ನೋ ರಿಯಾಕ್ಷನ್. ನೋ ರಿಯಾಕ್ಷನ್. ಈಗ ಸೌಜನ್, ಪ್ರಶಾಂತ್ ಐಟಮ್ ಮಕ್ಕಳು ಮಾಡೋದನ್ನು ಮಿರರ್ ಅಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಫಾಲೋ ಮಾಡಿ ಅದು ಸಹ ಹಾಗೆ ಡ್ಯಾನ್ಸ್ ಮಾಡ್ತಾ ಇದೆ. ಮುಂದೆ ಮಾರಿ ಅಲ್ಲಿ ನೋಡಿ ಪಾಡ್ರೆ ಬಲ್ಲಿ ವೈಟ್ ಇವರು ಸಹ ಈಗ ಬಂದರು. ನಮ್ಮ ಮೂವರು ಅಂದರೆ ಪ್ರಶಾಂತ್, ಸೌಜನ್, ರಕ್ಷಕಣ್ಣ ಕೆಲಸ ಮುಗೀತು ಅಂತ ಫೋನ್ ಮಾಡಿದ್ರು, ಹಾಗೆ ಕೆಳಗೆ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ನಾವು ಸಹ ಕೆಳಗೆ ಬಂದ್ವಿ ಊಟ ಕಸಿನ್ಸ್ ಎಲ್ಲ ಸೇರಿ ಎಲ್ಲ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೆ. ಇಲ್ಲಿ ಹೊರಗಡೆ ಮಕ್ಕಳಿಗೆ ಪ್ಲೇ ಏರಿಯಾ ಸಹ ಇದೆ, ಪಾರ್ಟಿ ಹಾಲ್ ಸಹ ಇದೆ. ಒಂದು ಸೈಡ್ ಡ್ರಿಂಕ್ಸ್ ಮಾಡುವವ್ರಿಗೆ, ಈ ಸೈಡ್ ಖಾಲಿ ಫ್ಯಾಮಿಲಿಯವರಿಗೆ ಊಟ ಮಾಡ್ಕೊಂಡು ಹೋಗೋ ಫೆಸಿಲಿಟಿ ಸಹ ಇದೆ. ಈ ಹೋಟೆಲ್ ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಅಂದರೆ ಮಜಾ ಮಾಡ್ತಾ ಎಂಜಾಯ್ ಮಾಡ್ಕೊಂಡು ಇಲ್ಲಿ ಫ್ಯಾಮಿಲಿಗೆ ಪಕ್ಕ ಅಂತ ಹೇಳ್ಬೋದು. ಈ ಹೋಟೆಲ್ ಮಾಡಿಸಿದ ಹೋಟೆಲ್ ಫ್ಯಾಮಿಲಿ ಅವರಿಗೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಒಂದು ಸೈಡ್ ಪ್ಲೇ ಏರಿಯಾ ಇದೆ, ಹೊರಗಡೆ ಕೂತ್ಕೊಂಡು ಸಹ ಊಟ ಮಾಡುವವರಿಗೆ ಮಾಡ್ಬೋದು. ಒಂದು ಸೈಡಲ್ಲಿ ಪಾರ್ಟಿ ಹಾಲ್ ಸಹ ಇದೆ, ಡ್ರಿಂಕ್ಸ್ ಮಾಡುವವರಿಗೆ ಸಪ್ರೇಟು, ಡ್ರಿಂಕ್ಸ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ಮಜಾ ಮಾಡುವವರಿಗೆ ಸಹ ಒಂದು ಸೈಡ್ ಇದೆ. ಇನ್ನೊಂದು ಸೈಡ್ ಖಾಲಿ ಬಂದು ಫ್ಯಾಮಿಲಿ ಎಲ್ಲ ಸೇರಿ ಊಟ ಮಾಡ್ಕೊಂಡು ಹೋಗುವವರಿಗೆ ಸಹ ಇನ್ನೊಂದು ಸತಿ ಫೆಸಿಲಿಟಿ ಇದೆ. ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಪ್ಲೇ ಏರಿಯಾ ಇದೆ. ನಾವು ಊಟ ಮಾಡುವಾಗ ಯಾವ ಟೆನ್ಷನ್ ಸಹ ಇಲ್ಲ, ಸೇಫ್ಟಿ ಸೆಕ್ಯೂರಿಟಿ ಎಲ್ಲ ಇದೆ. ನಾವು ಇಲ್ಲಿ ದೊಡ್ಡವರು ಮಾತಾಡುವಾಗ ಹೊರಗಡೆ ಮಕ್ಕಳು ಅವರ ಇಷ್ಟಕ್ಕೆ ಅವರು ಮಜಾ ಮಾಡ್ತಿದ್ರೆ ಪ್ಲೇ ಏರಿಯಾ. ನೋ ಕಮೆಂಟ್. ಒಂದು ಕಡೆ ಮಾತಾಡಿದ್ರೆ ಇನ್ನೊಂದು ಕಡೆ ಕಸಿನ್ಸ್ ಅವ್ರ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ದೇವೆ. ಫ್ಯಾಮಿಲಿ ಮತ್ತು ಕಸಿನ್ಸ್ ಜೊತೆ ವಿಡಿಯೋ ಕಾಲ್ ಮಾಡಿ ನಾವು ಮಾತಾಡ್ತಾ ಇದ್ದೇವೆ. ಅದು ನೋಡಿ ನಮ್ಮ ಊಟ ಫಿಶ್ ಪ್ಲ್ಯಾಟರ್ ತೊಗೊಂಡ್ವಿ, ಚಿಕನ್ ಕರಿ, ನೀರು ದೋಸೆ ಏನು ತೊಗೊಂಡ್ರು ಅಂತ ಗೊತ್ತಿಲ್ಲ. ನಾವು ಇಷ್ಟು ತೊಗೊಂಡು ಎಲ್ಲ ಹಂಚ್ಕೊಂಡು ತಿಂದ್ವಿ. ತುಂಬ ಚೆನ್ನಾಗಿತ್ತು. ಊಟ ಸಹ ತುಂಬ ಚೆನ್ನಾಗಿದೆ. ದ ಬೆಸ್ಟ್ ಪ್ಲೇಸ್ ಫಾರ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಅಂತ ಹೇಳ್ಬೋದು ಇಲ್ಲಿ. जिया टी-शर्ट संभाल प्ले ना, फोल्ड संभाल प्ले.
ನಮ್ಮ ಮುದ್ದು ಕಂದ ಟೆನ್ಷನ್ ಇಲ್ದರೆ ಅಣ್ಣಂದಿರು ಮತ್ತು ಅಕ್ಕನ ಜೊತೆ ಮಜಾ ಮಾಡ್ತಾ ಇರುತ್ತೆ ಏರಿಯಾದಲ್ಲಿ. ಅದು ಸಹ ಅದು ಓನ್ ವರ್ಲ್ಡಲ್ಲಿದೆ. ಮಕ್ಕಳೆಲ್ಲ ನೋಡಿ ಏನೋ ಅದ್ರ ಭಾಷೆಯಲ್ಲಿ ಮಾತಾಡ್ಕೊಂಡು ಮಜಾ ಮಾಡ್ತಾ ಇದೆ ಅಣ್ಣಂದಿರು ಮತ್ತು ಅಕ್ಕನ ಜೊತೆ. ಒಳಗಿಂದ ಬೆಲೂನ್ಸ್ ಎಲ್ಲ ನಮ್ಮ ಸ್ವಾತಿ ಅಕ್ಕ ಅವರು ಒಳಗಿಂದ ಬೆಲೂನ್ಸ್ ಎಲ್ಲ ಕಿತ್ತಿ ಮಕ್ಕಳು ಹಂಚಿದ್ರು. ಸೈಡ್ ಸಣ್ಣ ಮೀನು ಅಂಬರೀಷ್ ಲೆಕ್ಕಾಗೆ ಅಂಬರೀಷ್ ಲೆಕ್ಕ ಚಿಂಗ್ರು ಅನ್ನ బాబుయ్య ఏర్కుతా ఊలుందే బలి 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 చిగ్రో subscribe Manpule. Bye bye. Have a good day. Jemu, show you how to professional.